ಸುವರ್ಣ ಸಂಭ್ರಮದಲ್ಲಿರುವ ಬೆಂಗಳೂರಿನ ಪ್ರತಿಷ್ಠಿತ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆಯ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ವಿತರಣಾ ಸಮಾರಂಭ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗುರುವಾರ ನಡೆಯಿತು. ನಮ್ಮ ಕರಾವಳಿಯ ಸಾಧಕ, ದೂರದ ದುಬೈಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಬಿಲ್ಲವಾಸ್ ದುಬೈ ಅಧ್ಯಕ್ಷ, ಯುಎಇ ನಮ್ಮ ತುಳುವೇರು ಸಂಚಾಲಕ ದೀಪಕ್ ಎಸ್ಪಿ ಸಮಾಜ ಸೇವೆಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪಡೆದರು. ಮಂಗಳೂರಿನ ಯೂತ್ ಅಸೋಸಿಯೇಷನ್ ಕನ್ಮಲ್ ಸಂಸ್ಥಾಪಕ ಸದಸ್ಯರಾಗಿ ತಾವು ದುಬೈಯಲ್ಲಿ ಕೆಲಸ ಮಾಡುತ್ತಿರುವ ಸಂಸ್ಥೆಯ ಸೋಷಿಯಲ್ ಅಂಡ್ ಸ್ಪೋರ್ಟ್ಸ್ ಕಮಿಟಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಸಮಾಜ ಸೇವೆಗಾಗಿ ಮುದುಕಿಯ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದಿಂದ ಬಿಲ್ಲವರ ಸಂಘಟನಾ ರತ್ನ, ಭಾರತದಲ್ಲಿ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಚಾಣಕ್ಯ ಪ್ರಶಸ್ತಿ ಮುಂತಾಗಿ ಗೌರವಿಸಲ್ಪಟ್ಟಿದ್ದಾರೆ. ಸಮಾಜ ಸೇವಾ ಕಾರ್ಯಗಳನ್ನು ಗುರುತಿಸಿ ಶ್ರೀ ದೀಪಕ್ ಎಸ್ಪಿ ಅವರಿಗೆ 2025ರ ಸಾಲಿನ ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ದುಬೈಯ ದೀಪಕ್ ಎಸ್ಪಿ ಅವರು ಪಡೀಲ್ನ ಕರ್ಮಾರ್ನವರು ಮೂಲತಃ ಈಗ ಬಹಳ ದೊಡ್ಡ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ದೀಪಕ್ ಅವರೇ, ಇವತ್ತು ಆರ್ಯಭಟ ಪ್ರಶಸ್ತಿಯನ್ನು ಒಂದು ಸಣ್ಣ ವಯಸ್ಸಿನಲ್ಲಿ ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ. ನಿಮ್ಮ ಸಾಧನೆ ಹಿಂದೆ ಇದು ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಏನು ಅನಿಸ್ತದೆ? ಪ್ರಥಮವಾಗಿ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ ಇವರಿಗೆ ಧನ್ಯವಾದ ಅರ್ಪಿಸ್ತೇನೆ. ನಮ್ಮನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಗುರುತಿಸಿ ಇಲ್ಲಿ ಬಂದು ಈ ಒಂದು ಪ್ರಶಸ್ತಿಯನ್ನು ಒದಗಿಸಿದರೆ ಅವರಿಗೆ ಧನ್ಯವಾದಗಳು. ಪ್ರಶಸ್ತಿ ಸಿಕ್ಕಿದೆ, ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಬಹುಶಃ ಪ್ರಶಸ್ತಿ ಸಿಕ್ಕಿದ ಕೂಡಲೇ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಬರ್ತದೆ. ಖಂಡಿತವಾಗಿ ನಮ್ಮಿಂದ ಸಮಾಜ ಸೇವೆ ಅಂತ ಏನು ನಮ್ಮನ್ನು ಗುರುತಿಸಿಕೊಂಡು ಅದನ್ನು ಖಂಡಿತ ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಅದರೊಟ್ಟಿಗೆ ನನಗೆ ಸತೀಶ್ ಬಜಾಲ್ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸಿದೆ. ನಮ್ಮೊಟ್ಟಿಗೆ ಎಲ್ಲರೂ ಸೇರಿದ್ದಾರೆ. ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದ ಸಲ್ಲಿಸ್ತೇನೆ. ತುಂಬ ಅಭಿನಂದನೆ ನಿಮಗೆ ದೀಪಕ್ ಅವರೇ. ಇನ್ನೂ ಕೂಡ ಸಾಧನೆ ಮಾಡಿ ಮತ್ತು ಬೇರೆ ಬೇರೆ ರೀತಿಯ ಗೌರವ ನಿಮ್ಮನ್ನು ಅರಸಿಕೊಂಡು ಬರಲಿ.